ವಿಟ್ಲ ನೀರಕಣಿ ಜೆಎಲ್ ಆಡಿಟೋರಿಯಂನಲ್ಲಿ ನೂತನವಾಗಿ ಸ್ಥಾಪಿಸಿದ ವಿಟ್ಲ ಸಿಟಿ ಲಯನ್ಸ್ ಕ್ಲಬ್ನ ಉದ್ಘಾಟನೆ ಮತ್ತು ಸ್ಥಾಪಕಾಧ್ಯಕ್ಷ ಸಂದೇಶ್ ಶೆಟ್ಟಿ ಬಿಕ್ನಾಚೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಡೆಯಿತು. ಪುತ್ತೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅಧ್ಯಕ್ಷತೆಯನ್ನು ವಹಿಸಿದ್ರು. 317ಡಿ ಲಯನ್ಸ್ ಜಿಲ್ಲೆಯ ಗವರ್ನರ್ ವಸಂತ್ ಕುಮಾರ್ ಶೆಟ್ಟಿ ವಿಟ್ಲ ಸಿಟಿ ಲಯನ್ಸ್ ಕ್ಲಬ್ ಅನ್ನು ಉದ್ಘಾಟಿಸಿದ್ರು. ಮುಖ್ಯ ಅತಿಥಿಯಾಗಿ ಲಯನ್ಸ್ ಜಿಲ್ಲೆಯ ಮಾಜಿ ಗವರ್ನರ್ ಎಂ ಅರುಣ್ ಶೆಟ್ಟಿಯವರು ಶುಭ ಹಾರೈಸಿದ್ರು. ಲಯನ್ಸ್ ಜಿಲ್ಲೆಯ ಪ್ರಥಮ ಉಪ ಗವರ್ನರ್ ಸಂಜಿತ್ ಶೆಟ್ಟಿ ಪದಗ್ರಹಣ ನೆರವೇರಿಸಿದ್ರು. ಲಯನ್ಸ್ ಜಿಲ್ಲೆಯ ದ್ವಿತೀಯ ಉಪ ಗವರ್ನರ್ ಡಾ ಮೆಲ್ವಿನ್ ಡಿಸೋಸಾ ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದ್ರು. ಪ್ರಾಂತೀಯ ಸಲಹೆಗಾರ ವಿಎನ್ ಸುದರ್ಶನ್ ಪಡಿಯಾರ್ ಸ್ವಾಗತಿಸಿ ವಿಟ್ಲ ಸಿಟಿ ಲಯನ್ಸ್ ಕ್ಲಬ್ ಸ್ಥಾಪನೆಯ ಕನಸು ನನಸಾಗಿದೆ ಎಂದು ಹೇಳಿದ್ರು. ಇದೇ ಸಂದರ್ಭದಲ್ಲಿ ವಿಟ್ಲ ಪಟ್ಟಣ ಪಂಚಾಯತ್ ಪೌರ ಕಾರ್ಮಿಕ ಪೂವಪ್ಪ, ವಿಟ್ಲ ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯಾಧಿಕಾರಿ ಕುಸುಮ, ಮುಖ್ಯಮಂತ್ರಿ ಪದಕ ಪಡೆದ ಸಂಪ್ಯ ಠಾಣಾ ಹೆಡ್ ಕಾನ್ಸ್ಟೇಬಲ್ ಪ್ರವೀಣ್ ರೈ ಪಾಲ್ತಾಡು, ನಿವೃತ್ತ ತಹಶೀಲ್ದಾರ್ ಮೋಹನ್ ರಾವ್, ಎಸ್ಎಸ್ಎಲ್ಸಿ ಪ್ರತಿಭಾವಂತಿ ಯಶ್ಮಿತಾ ಅವರನ್ನ ಸನ್ಮಾನಿಸಲಾಯಿತು. ಶರಣ್ಯ ಮತ್ತು ಕೃಷಿಕ ವೆಂಕಪ್ಪ ಸಪ್ಪಲ್ಲೆಗೆ ಧನ ಸಹಾಯ, ವಿಟ್ಲ ಪಡ್ನೂರು ಆಮಿನಾಗೆ ಕಡುಂಬುವಿನ ಬಡ ಕುಟುಂಬಕ್ಕೆ ಅಕ್ಕಿ ವಿತರಣೆ, ರಾದುಕಟ್ಟೆ ಅಂಗನವಾಡಿಗೆ ಕುರ್ಚಿ ವಿತರಿಸಲಾಯಿತು. ಸಿಟಿಯ ಸ್ಥಾಪಕ ಅಧ್ಯಕ್ಷನಾಗಿರುವುದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ನನ್ನ ಈ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ನನ್ನನ್ನು ಗುರುತಿಸುವಲ್ಲಿ ಗುರುತಿಸಿ ಈ ಮಟ್ಟಕ್ಕೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಡಿಸಿದಂಥ ನನಗೆ ನನ್ನ ಸತೀಶ್ ಕುಮಾರ್ ಆಳ್ವ ಅವರು ಮತ್ತು ಸುದರ್ಶನ್ ಪಡಿಯಾರ್ ಅವರು ನನಗೆ ನನ್ನ ಸಮಾಜ ಸೇವೆನ ಅಥವಾ ನಾನೊಂದು ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿರುವಂಥ ವ್ಯಕ್ತಿಯ ಏನೋ ಅಂತ ಗೊತ್ತಿಲ್ಲ, ಬಟ್ ನನ್ನನ್ನು ಗುರುತಿಸಿ ಅವರು ನನಗೆ ನೀವೊಂದು ಅಧ್ಯಕ್ಷ ಆಗಬೇಕು ಅಂತ ಕೇಳಿದಕ್ಕೆ ನಾನು ಯಾವುದೇ ಒಂದು ಮುಜುಗರ ಇಲ್ಲದೆ ನಾನು ಒಪ್ಪಿಕೊಂಡಿದ್ದೇನೆ. ಯಾಕಂತ ಹೇಳಿದರೆ ನಮಗೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಇರುವಂಥದ್ದು ವಿಟ್ಲ ಸಿಟಿಯಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬ ಅವರಿಗೆ ನಾನು ಧನ್ಯವಾದ ಸಮರ್ಪಿಸುತ್ತೇನೆ. ಸ್ಥಾಪಕ ಅಧ್ಯಕ್ಷ ಸಂದೇಶ್ ಶೆಟ್ಟಿ ಬಿಕ್ನಾಜಿ ಅವರು ಗವರ್ನರ್ ವಸಂತ್ ಕುಮಾರ್ ಶೆಟ್ಟಿ ಅವರಿಂದ ಜವಾಬ್ದಾರಿ ಪಡೆದ ಬಳಿಕ ಮಾತನಾಡಿ, ಸಂಸ್ಥೆಯ ಸ್ಥಾಪಕಾಧ್ಯಕ್ಷನಾಗಿರುವುದು ಹೆಮ್ಮೆ ತಂದಿದೆ. ಸೇವೆ ಮಾಡುವ ಅವಕಾಶ ನನಗೆ ಸಿಕ್ಕಿದಂತಾಗಿದೆ. ಅನೇಕತೆಯಲ್ಲಿ ಏಕತೆಯನ್ನ ಹೊಂದಿರುವ ಭಾರತ ದೇಶದಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡುವ ಸಂಸ್ಥೆ ನನಗೆ ಹೆಮ್ಮೆ. ಅಡೆತಡೆಗಳು ಬಂದರೆ ಒಟ್ಟಾಗಿ ಎದುರಿಸಿಕೊಂಡು ಮುಂದುವರಿಯೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಲಯನ್ಸ್ನ ಮಾಜಿ ಗವರ್ನರ್ ಡಾ ಗೀತಾ ಪ್ರಕಾಶ್, ಪ್ರಾಂತೀಯ ಅಧ್ಯಕ್ಷ ಹೇಮನಾಥ್ ಶೆಟ್ಟಿ ಕಾಪು, ವಿಟ್ಲ ಲಯನ್ಸ್ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಸತೀಶ್ ಕುಮಾರ್ ಆಳ್ವ, ಶಶಿಧರ್ ಮಾರ್ಲಾ, ಇಂದಿರಾ ಅರುಣ್ ಶೆಟ್ಟಿ, ಲಯನ್ಸ್ ಪ್ರಮುಖರಾದ ಮೊಯ್ದು ಕುಂಜಿ, ಜಯರಾಮ್ ದೇರಪ್ಪಚ್ಚನಮನೆ, ಪ್ರವೀಣ್ ಶೆಟ್ಟಿ, ಶಿವಪ್ರಸಾದ್ ಶೆಟ್ಟಿ, ಕೇಶವ ನಾಯ್ಕ್, ಅರವಿಂದ್ ಭಗವಾನ್ ರೈ, ಭಾರತಿ ಗೋವರ್ಧನ್ ಶೆಟ್ಟಿ, ಸದಾನಂದ ಶೆಟ್ಟಿ, ಪುತ್ತೂರು ಕ್ಲಬ್ನ ಕೋಶಾಧಿಕಾರಿ ಸುಮಂಗಲಾ ಶೆಣಿ, ಜಯಶ್ರೀ, ಮಾವೆ ದಿನಕರ್ ಭಟ್, ಡಿ ಹರೀಶ್ ಶೆಟ್ಟಿ, ವಿಎಸ್ ಇಬ್ರಾಹಿಂ, ಸಾಯಿ ಗೀತಾ ಪಡಿಯಾರ್, ಕೆ ವಸಂತ್ ಶೆಟ್ಟಿ, ಸದಾನಂದ ಗೌಡ ಸೇರಾಚೆ, ಸ್ಥಾಪಕ ಕಾರ್ಯದರ್ಶಿ ಅದಿತಿ ಗೋಕರ್ಣ ಮತ್ತು ಶ್ವೇತಾ ಆರ್ಕೆ, ಜಗದೀಶ್ ಎಡಪಡಿತಾಯ ಮತ್ತಿತರರು ಉಪಸ್ಥಿತರಿದ್ದರು. ಮಾಜಿ ಸಚಿವ ಬಿ ರಮಾನಾಥ್ ರೈ ಅವರು ಭೇಟಿ ನೀಡಿ ಶುಭ ಹಾರೈಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.